ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನದ ಪುಣ್ಯ ಮಣ್ಣಿನಿಂದ ತಿರಂಗ ಯಾತ್ರೆ ಪ್ರಾರಂಭ ಆಗ್ಲಿಕ್ಕಿದೆ. ಇದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಪುತ್ತೂರಿನ ಮಹಾಜನತೆ, ಯುವಕರು, ಕಿರಿಯರು, ಹಿರಿಯರು ಎಲ್ಲರೂ ಕೂಡ ಭಾಗವಹಿಸುವ ಮುಖಾಂತರ ಇದೊಂದು ಇಡೀ ದೇಶಕ್ಕೆ ಮಾದರಿ ಕಾರ್ಯಕ್ರಮ ಆಗಲಿಕ್ಕಿದೆ. ದೇಶದ ಪ್ರಧಾನಿ, ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ನರೇಂದ್ರ ಮೋದಿಜಿಯವರ ಕರೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮವನ್ನ ಪುತ್ತೂರಿಗೆ ಕೊಡುವ ಮುಖಾಂತರ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನದಂತೆ, ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಾವು ಇದಕ್ಕೆ 10 ದಿವಸ ನಿರಂತರ ಕೆಲಸ ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಮರೆತು ಎಲ್ಲರೂ ಅಣ್ಣ ತಮ್ಮಂದಿರ ತರ ಕೆಲಸ ಮಾಡೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಕಾರ್ಯಕ್ರಮ ಆಗ್ಲಿಕ್ಕಿದೆ. ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂಥ ದಯಾನಂದ ಶೆಟ್ಟಿ ಉಜಿರಮಾರ್ ಅವರು, ನಗರ ಮಂಡಲ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ಅಂದ್ರೆ ಅಧ್ಯಕ್ಷರು, ಮತ್ತೆ ಇಡೀ ತಂಡ, ನಮ್ಮ ನಿಕಟಪೂರ್ವ ಶಾಸಕರಾದಂಥ ಸಂಜಯ್ ಮಠಂದೂರ್ ಅವರು, ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಕೂಡ ಸಂಚಾಲಕರ ತರ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಕಾರ್ಯಕ್ರಮ ಆಗಲಿಕ್ಕಿದೆ. ಈ ಕಾರ್ಯಕ್ರಮ ಮುಖಾಂತರ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಯುವ ಜನತೆ ನರೇಂದ್ರ ಮೋದಿಜಿಯವರ ಪರವಾಗಿ, ದೇಶದ ಪರವಾಗಿ ತಮ್ಮ ರಾಷ್ಟ್ರಭಕ್ತಿಯನ್ನ ತಿರಂಗ ಯಾತ್ರೆ ಮುಖಾಂತರ ಮಾಡ್ಲಿಕ್ಕಿದ್ದಾರೆ. ಆ ಕಾರಣಕ್ಕೆ ಎಲ್ಲ ಮಾಧ್ಯಮದ ಮಿತ್ರರ ಹತ್ರ ಈ ಕಾರ್ಯಕ್ರಮದಲ್ಲಿ ಬರಬೇಕು, ಅದರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ವಿನಂತಿ ಮಾಡ್ತೇನೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಇವತ್ತೊಂದು ಪುತ್ತೂರಿನ ಇತಿಹಾಸದಲ್ಲಿ ಒಂದು ದೊಡ್ಡ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೌರವ ಸಮರ್ಪಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸಂಪನ್ನರಾಗಲಿದ್ದೇವೆ. ಈ ಒಂದು ದಿವ್ಯವಾದ ಭವ್ಯವಾದ ತಿರಂಗ ಯಾತ್ರೆಯು ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಿಂದ 3 ಗಂಟೆಗೆ ಹೊರಟು ಪ್ರಮುಖ ರಸ್ತೆಯಲ್ಲಿ ಒಂದು ಆ ಮುಖಾಂತರ ಕಿಲ್ಲೆ ಮೈದಾನದ ಈ ಒಂದು ಭಾಗದಲ್ಲಿ ಇವತ್ತೊಂದು ದೊಡ್ಡ ಕಾರ್ಯಕ್ರಮದ ಸಂಯೋಜನೆಗೆ ನಾವೆಲ್ಲರೂ ಯೋಜನೆಗಳನ್ನು ಮಾಡಿಕೊಂಡು ಇನ್ನೇನೊಂದು 2-3 ಗಂಟೆಗಳ ಭವ್ಯವಾದ ಒಂದು ಕಾರ್ಯಕ್ರಮ ಇಲ್ಲಿ ಪುತ್ತೂರಲ್ಲಿ ನಡೀಲಿಕ್ಕಿದೆ. ಆ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಕಳೆದ 10 ದಿವಸದಿಂದ ನಮ್ಮ ಇಡೀ ತಂಡ ಕಿಶೋರನ್ನ, ಇದರ ಸಂಚಾಲಕರು, ನಮ್ಮ ಮಾಜಿ ಶಾಸಕರಾದಂತಹ ಸಂಜೀವ್ ಮಠಂದೂರ್ ಅವರು ಇದರ ವ್ಯವಸ್ಥೆಯಲ್ಲಿ ಪೂರ್ಣ ತೊಡಗಿಸಿಕೊಂಡು, ಜಿಲ್ಲಾಧ್ಯಕ್ಷರು ಕ್ಷಣದಲ್ಲಿ ಇದರ ಮಾಹಿತಿಯನ್ನ ತಗೊಂಡು ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಾವು ಕೈ ಜೋಡಿಸಿಕೊಂಡಿದ್ದೇವೆ. ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತದೆ, ಕಿಶೋರ್ ಮತ್ತು ಉಜಿರಮಾರ್ ನಡುವೆ ಫೈಟ್ ಆಗಿದೆ. ಇದರ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಯನ್ನ ಕೆಲವು ಸಹಿಸಲಾಗದಂತ ಕೆಲವು ವ್ಯಕ್ತಿಗಳು ಈ ರೀತಿಯನ್ನ ಪಸರಿಸಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ಆ ರೀತಿ ಯಾವುದೇ ಯೋಚನೆಗಳನ್ನು ಈ ವಿಚಾರದಲ್ಲಿ ನೀವು ತರಬೇಡಿ. ಇದೊಂದು ರಾಷ್ಟ್ರಭಕ್ತಿಯ ರಾಷ್ಟ್ರ ಧ್ವಜಕ್ಕೆ ಕೊಡುವಂತ ಕಾರ್ಯಕ್ರಮ. ಕಿಶೋರನ್ನ ಮತ್ತು ನಾನು ಬಾಲ್ಯದಿಂದ ಅನೇಕ ಬಾರಿ ಈ ರೀತಿ ನಾವು ಮಾತಾಡಿಕೊಂಡಿರ್ತೇವೆ. ಇದು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅಂತ ನಂಗೂ ಅರ್ಥ ಆಗ್ತಾ ಇಲ್ಲ ಜನರದ್ದು. ಹಾಗಾಗಿ ಎಲ್ಲ ಜನರು ಇವತ್ತು ಅತ್ಯಂತ ಬುದ್ಧಿವಂತರು. ಇದೆಲ್ಲವನ್ನ ಸತ್ಯ ಯಾವುದು, ಇದಕ್ಕೆ ವಿರುದ್ಧವಾದ ವಿಚಾರ ಏನು ಅನ್ನೋದನ್ನ ತಿಳ್ಕೊಳ್ಳುವಷ್ಟು ಎಲ್ಲರೂ ನಮ್ಮ ಪುತ್ತೂರು ಕ್ಷೇತ್ರದ ಯಾಕೆ ಈ ರೀತಿಯ ಸಮಾಜದ ಬಂಧುಗಳು ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನಮಗೂ ಒಂದಷ್ಟು ಈ ರೀತಿ ಆಗ್ತಾ ಇದೆ ಅಲ್ಲ ಯಾಕೆ ಅಂತ ಹೇಳೋದ್ರ ಬಗ್ಗೆ ನಮಗೂ ಒಂದಷ್ಟು ಸಂಶಯಗಳು ಕಾಣ್ತಾ ಉಂಟು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.